ಕಾರ್ಕಳದಲ್ಲಿ ಗಾಂಧಿ ಮೈದಾನದ ರಂಗಮಂದಿರ ಅವ್ಯವಸ್ಥೆಯ ಆಕರದಿಂದ ಕೂಡಿತ್ತು. ಈ ಬಗ್ಗೆ ವಿ4 ನ್ಯೂಸ್ನಲ್ಲಿ ಸಮಗ್ರ ವರದಿಯನ್ನ ಬಿತ್ತರಿಸಲಾಗಿತ್ತು. ಇದೀಗ ವರದಿಗೆ ಎಚ್ಚೆತ್ತುಕೊಂಡ ಪುರಸಭಾಧಿಕಾರಿಗಳು ರಂಗಮಂಟಪಕ್ಕೆ ಸುಣ್ಣ ಬಣ್ಣ ಬಳಿಯುವ ಕೆಲಸವನ್ನ ಆರಂಭಿಸಿದ್ದು, ಸ್ವಚ್ಛತಾ ಕಾರ್ಯವನ್ನ ಕೂಡ ಕೈಗೊಂಡಿದ್ದಾರೆ. ಕಾರ್ಕಳ ಪುರಸಭೆ 18ನೇ ವಾರ್ಡ್ನ ಗಾಂಧಿ ಮೈದಾನದ ರಂಗಮಂದಿರದ ಅವ್ಯವಸ್ಥೆಯ ಬಗ್ಗೆ ಏಪ್ರಿಲ್ 4ರಂದು ವಿ4 ನ್ಯೂಸ್ ವಾಹಿನಿಯಲ್ಲಿ ಸವಿಸ್ತಾರವಾದ ವರದಿ ಪ್ರಸಾರವಾಗಿತ್ತು. ವರದಿ ಬಿತ್ತರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಪುರಸಭೆ ಸ್ಥಳೀಯ ದಾನಿಗಳ ಸಹಾಯದಿಂದ ರಂಗಮಂಟಪಕ್ಕೆ ಸುಣ್ಣ ಬಣ್ಣ ಬಳಿಯುವ ಕೆಲಸವನ್ನ ಕೈಗೊಂಡಿದೆ. ಅದಲ್ಲದೆ ಕೆಟ್ಟು ಹೋದ ನೀರಿನ ನಲ್ಲಿಗಳನ್ನ, ರಸ್ತೆಗಳನ್ನ ಕೂಡ ಸರಿಪಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧಿಕಾರಿ ರೇಖಾ ಜೆ ಶೆಟ್ಟಿ ಅವರು, ಪುರಸಭೆಯಲ್ಲಿ ಅನುದಾನದ ಕೊರತೆ ಇದ್ದು ಸ್ಥಳೀಯ ದಾನಿಗಳಿಂದ ನೆರವು ಪಡೆದು ರಂಗಮಂದಿರದಿಂದ ಕೆಲಸವನ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಪುರಸಭೆಯ ಉಪಾಧ್ಯಕ್ಷರಾದಂತಹ ಪಲ್ಲವಿ ಮೇಡಮ್ನವರು ನಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡಾಗೆ ರಂಗಮಂದಿರಕ್ಕೆ ಸುಣ್ಣ ಬಣ್ಣ ಬಳಿಯಬೇಕು, ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಪ್ರತಿ ಆದಿತ್ಯವಾರ ಇಲ್ಲಿ ಕ್ರಿಕೆಟ್ ಮತ್ತು ಇತರ ಆಟೋಟ ಸ್ಪರ್ಧೆ ಕೂಡ ನಡೀತಾ ಇದೆ. ಬಹಳಷ್ಟು ಕಾರ್ಯಕ್ರಮಗಳು ಈ ರಂಗಮಂದಿರದಲ್ಲಿ ನಡೀತಾ ಇದೆ. ಇದನ್ನು ಒಂದು ಸುಂದರವಾಗಿ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲೆಲ್ಲ ವಿನಂತಿಸಿದಾಗ, ನಾನು ಪುರಸಭೆಯ ಅಧ್ಯಕ್ಷರೂ ಆಗಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪಲ್ಲವಿ ಮೇಡಮ್ನವರು ಈ ಭಾಗದ ಉದ್ಯಮಿ ಶ್ರೀಯುತ ಗಣಪತಿ ಹೆಗಡೆ ಇವರನ್ನು ಮಾತಾಡಿದೆವು. ಸರ್, ತಮ್ಮ ಒಂದು ಕೊಡುಗೆ ಕೊಡಬೇಕು, ಇದಕ್ಕೆ ಸುಣ್ಣ ಬಣ್ಣ ಬಳಿದು ಇದನ್ನು ಸುಸಜ್ಜಿತವಾಗಿ ಮಾಡಿಕೊಡ್ಬೇಕಂತ ವಿನಂತಿಸಿದಾಗ ನಮ್ಮ ಗಣಪತಿ ಹೆಗಡೆ ಅವರು ಕೂಡಲೇ ಮನಸ್ಸು ಮಾಡಿ ಮರುದಿವಸವೇ ಇದಕ್ಕೆ ಸಂಬಂಧಪಟ್ಟಂಥ ಪೇಂಟನ್ನು, ಲೇಬರ್ಸನ್ನು ಕಲಿಸಿಕೊಟ್ಟು ಈಗ ಇದಕ್ಕೆ ಸುಣ್ಣ ಬಣ್ಣ ಬಳಿಯುವ ಕೆಲಸವು ನಡೀತಾ ಇದೆ. ಇನ್ನು ಒಂದು ವಾರದಲ್ಲಿ ಇದಕ್ಕೆ ಸುಣ್ಣ ಬಣ್ಣ ಬಳಿದು, ಅದಲ್ಲದೆ ಅದರ ಮೇಲಿನ ಏನು ಲೀಕೇಜಿ ಮಳೆ ನೀರು ಲೀಕೇಜ್ ಆಗುತ್ತೆ, ಅದನ್ನು ಕೂಡ ದುರಸ್ತಿಪಡಿಸಿ ಸಾರ್ವಜನಿಕರಿಗೆ ನಾವು ಕೊಡಲಿದ್ದೇವೆ. ಸದಸ್ಯ ಹಾಗೂ ಉಪಾಧ್ಯಕ್ಷರಾದ ಪಲ್ಲವಿ ಅವರು ಮಾತನಾಡಿ, ನಾನು ಈ ಸಂದರ್ಭದಲ್ಲಿ ವಿ4 ನ್ಯೂಸ್ ಚಾನೆಲ್ಗೆ ಧನ್ಯವಾದವನ್ನ ಸಮರ್ಪಿಸುತ್ತಿದ್ದೇನೆ. ಈ ರಂಗಮಂದಿರದ ಮೇಲೆ ಬೆಳಕನ್ನ ಹರಿಸಿ ಸಮಸ್ಯೆಯನ್ನ ದೂರ ಮಾಡಿದ್ದಾರೆ ಎಂದು ಹೇಳಿದ್ರು. ನಮಗೆ ಗಾಂಧಿ ಮೈದಾನಿನ ಒಂದು ರಂಗಮಂದಿರವನ್ನು ಸುಸಜ್ಜಿತವಾಗಿ ಮಾಡಬೇಕಂತೇಳಿ ಒಂದು ಆಸೆ ಇತ್ತು. ಆದರೆ ಅದಕ್ಕೆ ನಮ್ಮ ಪುರಸಭೆಯ ಅನುದಾನದ ಕೊರತೆಯೂ ಇತ್ತು ಈ ಕೊರೋನಾ ಸಂದರ್ಭದಿಂದಾಗಿ. ಹಾಗಾಗಿ ನಾವು ರೆಡಿ ಮಾಡಬೇಕಂತ ಹೇಳುವಷ್ಟೊತ್ತಿಗೆ ನ್ಯೂಸ್ ಚಾನಲಲ್ಲಿ ಬಂದಾಯಿತು, ಪೇಪರಲ್ಲಿ ಬಂದಾಯಿತು. ಅವರಿಂದಾಗಿ ವಿ4 ಚಾನಲ್ನವರು ನ್ಯೂಸ್ ಮಾಡಿದ್ರಿಂದ ನಮಗೂ ಸ್ವಲ್ಪ ಅನುಕೂಲ ಆಯಿತು ಸರಿ ಮಾಡಲಿಕ್ಕೋಸ್ಕರ. ಹಾಗಾಗಿ ಈಗ ಅದಕ್ಕೆ ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಿದ್ದೇನೆ. ಪುರಸಭಾ ಚೀಫ್ ಆಫೀಸರ್ ಆದ ರೇಖಾ ಶೆಟ್ಟಿ ಅವರಲ್ಲಿ ಮನವಿ ಮಾಡಿ ಅವರು ಅದಕ್ಕೆ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಒಂದು ಸುಸಜ್ಜಿತವಾದ ರಂಗಮಂದಿರ ಆಗಿ ಎಲ್ಲರಿಗೂ ಒಂದು ಟೀಮ್ನವರಿಗೆ ಕ್ರಿಕೆಟ್ ಆಡಲಿಕ್ಕೆ, ಆಟೋಟ ಸ್ಪರ್ಧೆಗೆ ಎಲ್ಲದಕ್ಕೊಂದು ಸಹಕಾರಿಯಾಗಲಿದೆ. ನಂತರ ಮಾತನಾಡಿದ ಪುರಸಭೆಯ ಸಫಾಯಿ ಸಿಬ್ಬಂದಿ, ಕಲಾಮಂದಿರ ಹಾಗೂ ಮೈದಾನದ ಶುಚಿತ್ವದ ಬಗ್ಗೆ ಪುರಸಭೆಯನ್ನ ಅವಲಂಬಿಸಿದೆ. ಸಂಘ ಸಂಸ್ಥೆಗಳವರು ಹಾಗೂ ಆಯೋಜಕರು ಈ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು ಎಂದು ಹೇಳಿದ್ರು. సహకారం ఉంటుంది. ఎంకలైనా ఇంటికి కడపడదు, ఎంకలు మనకు నికల ఎంకలే కೈ జోಡಿಸೋರು ಬರ್ತೇನೆ ಕಾಪಾರ ಬರ್ತೀನಿ ఆయన ಎಂಕಲಿಗೆ ಉಪಕಾರ. ಒಟ್ಟಿನಲ್ಲಿ ಸ್ಥಳೀಯ ದಾನಿಗಳ ಸಹಾಯದಿಂದ ರಂಗಮಂಟಪದ ಸುಣ್ಣ ಬಣ್ಣ ಬಳಿಯುವ ಕೆಲಸ ನಡೆದಿದ್ದು, ಈ ಭಾಗದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗಲಿ ಎಂಬುದೇ ನಮ್ಮ ಆಶಯ. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.